ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಲಪಿಂಡಿ ಸಂದರ್ಭ ವೇಷ ಹಾಕಿ ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ಚಾಚುವಂತಹ ರವಿ ಕಟಪಾಡಿ ಅವರು ಈ ಬಾರಿ ಮತ್ತೆ ವಿಭಿನ್ನ ವೇಷ ಧರಿಸಿ ಹೊರಟಿದ್ದಾರೆ. ವರ್ಣ ಕಲಾವಿದರ ಸುಮಾರು 10 ಗಂಟೆಗಳ ನಿರಂತರ ಪರಿಶ್ರಮದಿಂದ ಸಿ ಫೋಕ್ ಎಂಬ ಕಾಲ್ಪನಿಕವಾಗಿರುವಂತಹ ವೇಷವನ್ನ ಈ ವರ್ಷ ತೊಟ್ಟಿದ್ದಾರೆ. ರವಿ ಅವರು ಕಳೆದ 8 ವರ್ಷಗಳಿಂದ 1,13,70,000 ರೂಪಾಯಿ ಸಂಗ್ರಹಿಸಿ ಅದನ್ನ 113 ಮಂದಿ ಅನಾರೋಗ್ಯ ಪೀಡಿತರಿಗೆ ವಿತರಿಸಿ ಸಹಾಯ ಮಾಡಿದ್ದಾರೆ. ಸಿ ಫೋಕ್ ವೇಷದ ಟ್ಯಾಬ್ಲೋ ಜೊತೆ 1 ಡಬ್ಬಿಯೊಂದಿಗೆ ಸಾರ್ವಜನಿಕರಿಂದ ನಿಧಿ ಸಂಗ್ರಹ ಮಾಡಲು ರವಿ ಕಟಪಾಡಿ ಅವರ ತಂಡ ಹೊರಟಿದೆ. ಕಾಪು ಜಿಲ್ಲೆಯ ವಿವಿಧ ಜಂಕ್ಷನ್ಗಳು, ದಾನಿಗಳ ಮನೆಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಉಡುಪಿಯ ತಾಲೂಕಿನ ಮಲ್ಪೆ, ಕೃಷ್ಣಮಠ, ಮಣಿಪಾಲ, ರಾಷ್ಟ್ರೀಯ ಹೆದ್ದಾರಿ 66 ಸೇರಿದಂತೆ ಉಡುಪಿಯ ಪ್ರಮುಖ ರಸ್ತೆಗಳಲ್ಲಿ ರವಿ ಸಂಚಾರ ಮಾಡಿ ಧನ ಸಂಗ್ರಹ ಮಾಡ್ತಾ ಇದ್ದಾರೆ. ವಿಟ್ಲಪಿಂಡಿ ಮಹೋತ್ಸವ ಸಂದರ್ಭ ರವಿ ಕಟಪಾಡಿ ತಂಡ ರಥಬೀದಿ ಪ್ರವೇಶ ಮಾಡಲಿದೆ. ಈ ಬಾರಿ ರವಿ ಅವರು ಜ್ವರ, ಕೆಮ್ಮು, ಶೀತದಿಂದ ಬಳಲ್ತಾ ಇದ್ರು ಕೂಡ ಕಳೆದ 8 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಪರಿಪಾಠವನ್ನ ಬಿಡಬಾರದು ಎಂಬ ಹಿನ್ನೆಲೆ ವೇಷ ತೊಟ್ಟಿದ್ದಾರೆ. ಮುಂಜಾನೆಯಿಂದ ಕೇವಲ ಬಿಸಿ ನೀರು ಮಾತ್ರ ಕುಡಿದಿದ್ದಾರೆ. ಈ ಬಾರಿ ಸಂಗ್ರಹವಾದ ಮೊತ್ತವನ್ನ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಕುಂದಾಪುರದ ಮಗುವಿಗೆ ನೀಡಲು ನಿರ್ಧರಿಸಿದ್ದಾರೆ. ಉಡುಪಿಯ ಸಹೃದಯರು ಮತ್ತು ರವಿ ಕಟಪಾಡಿ ಅವರ ಸಮಾಜ ಸೇವೆ ಅರಿತವರು ಸಹಾಯ ಮಾಡಿ ಎಂದು ರವಿ ಫ್ರೆಂಡ್ಸ್ ಕಟಪಾಡಿ ತಂಡ ಕೇಳಿಕೊಂಡಿದೆ. ಪ್ರತಿ ವರ್ಷದ ಅಂಚನೆ ಈ ಸರ್ತಿಲ ಏನು ವೇಷ ಪಾಡೊಂದು ಊರೂರು ತಿರ್ಗೋಡು ಬಂದೆ ಕಲತ ಟೀಮ್ ಒಂಜಿ ನಿರ್ಧಾರ ಮಲ್ದ ಅಂಚನೆ ಕೋಡೆ ರಾತ್ರಿ 10 ಗಂಟೆ ಹಿಡಿದಿತ್ತೆ ಕಾಂಡೆ ವರ್ಮ ಗಂಟೆ ಮುಟ್ಟ ಎಂಕಲ ಒಂಜಿ ವೇಷದ ವರ್ಕ್ ನೀವು ಮಲ್ದೊಂದಿತ್ತೇರಿ ನಮ್ಮ ಆರ್ಟಿಸ್ಟ್ ನಗ್ಲು ಅಂಚನೆ ನಮ್ಮ ಫ್ರೆಂಡ್ ನಗ್ಲು ಇತ್ತೇರಿ. ಪ್ರತಿ ವರ್ಷ ಎಂಕಲು ಅಷ್ಟೇ ಮೇ ವೇಷ ಪಾಡ್ದು ಒಂಜಿ 4 ಜೋಕುಲು 10 ಜೋಕುಲು 15 ಜೋಕುಲು ಇಂಚ ಹೆಲ್ಪ್ ಮಲ್ತೊಂದುತ್ತ. ಈ ಸರಿ ಒಂಜಿ 4 ಜೋಕುಲು ಬಂದೇಟು ಮೂಜಿ ಬೇತೆ ಟೀಮ್ದಾಗೆಲ್ಲಿ ಕೊರ್ದು ಒಂಜಿ ಬಾಲಿಗೆ ಹೆಲ್ಪ್ ಮಲ್ಪಟ್ಟು ಬಂದ ಎಂಕಲು ನಿರ್ಧಾರ ಮಲ್ದ. ಅಂಚಸದು ಬದಲಾವಣೆ ದಾದ ಮಲ್ದ ಬಂಡ ಪ್ರತಿ ವರ್ಷ ಎಂಕಲು ಡಬ್ಬ ಪಸಂದು ಅಂಗಡಿ ಪೂರ ಪಬ್ಲಿಕ್ ದ ಮದ್ದೆಗೂ ಪೋಂದುತ್ತ ಅಂಡ ಈ ಸರ್ತಿ ಕೊರ್ರೆ ಮನಸ್ಸೆತ್ತಿನಾಗಲು ಎಂಕಲು ಬಂಡ ಡಬ್ಬ ಹೆಚ್ಚಿ ಪಸಂದು ತಿರ್ಗೊಂದಿಜ್ಜ ಅಂಚಸದು ಎರೆಗ್ಲ ಕೊರ್ರೆ ಮನಸ್ಸೆತ್ತಿಂಡ ಫ್ಯಾನ್ಸ್ ಲ್ಯಾಬ್ರೆಂತ್, ಲಿಜರ್ಡ್ ಮ್ಯಾನ್, ಮಮ್ಮಿ ಬೊಕ್ಕ ಡಾರ್ಕ್ ಒನ್ ಲೈಟ್ ಕೆಲವು ಅಂಚಿನ 13 ವೇಷ ಮುಟ್ಟಪಾಡಿ ಒಂದು ದ ಸಿ ಫೋಕ್ ಎವಣೆಂಕಲಿ 2 ವರ್ಷ నుంచి ವೇಷ ಪಾಡದು ಒಟ್ಟು ಮಲ್ದಿನ ಕಾಸು ಇದ್ದಾದ ಏತು ಬಂಡ 1,13,70,000 ರೂಪಾಯಿ 113 ಜೋಕ್ಲಿಗೆ ಕೊರತ ಮಸ್ತ್ ಖುಷಿ ಆಪುಂಡು. ದಯ ಬಂಡ ಅವು ಜನಕ್ಕುಲ 1 ಕೋಟಿ ಪಂಪಿನ ಕಾಸೇ ಜನಕ್ಕುಲ ನಂಬಿಕೆದ ಕಾಸು ಮಸ್ತ್ ನಂಬಿಕೆ ದೀದು ಕೊಡ್ತೀರು ಅಂಚನೆ ಆಗಲ ನಂಬಿಕೆಲ್ಲ ಎಂಕಲು ಒರ್ಪೋಂದ ಅಂಚಸದ 2 ವರ್ಷೋಡು 1,13,70,000 113 ಜೋಕ್ಲಿಗೆ ಕೊರ್ರೆ ಗಾಂಡ್ ನಿಗಾಲ್ಡಸ್ರದು ಅಂಚನೆ ಈ ಸರ್ತಿಲ ಫಿದಾಡ್ದ ಅಂಡ ಈ ಸರ್ತಿ ಮಸ್ತ್ ಜೋಕ್ಲಿಜ ಒಂಜಿ ಬಾಲೆಗೆ ಕೊರಡು ಬಂಡದು ನಿರ್ಧಾರ ಮಲ್ದ ನಿಖಲ್ ಜನಕ್ಕಲು ಏತು ಕೊರಿಯರ್ ಅವನು ಒಟ್ಟು ಮಲ್ತದ ಆ ಬಾಲೆಗೆ ಕೊರಡು ಬಂದ ಎಂಕಲ್ ಇಡೀ ಟೀಮ್ ನಿರ್ಧಾರ ಮಲ್ದ.